ತ್ಯಾಜ್ಯ ನಿರ್ವಹಣಾ ಸಮರ್ಪಕವಾಗಿರದೆ ಮಂಜೇಶ್ವರ ಪರಿಸರ ಬಿಡಿ ದುರ್ನಾತ ಬೀರುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೂ ತ್ಯಾಜ್ಯಗಳು ತುಂಬಿ ತುಳುಕುತ್ತಿವೆ. ನಾಗರಿಕರಂತೂ ಮೂಗು ಮುಚ್ಚಿಕೊಂಡೇ ಸಾಗಬೇಕಾದ ಪರಿಸ್ಥಿತಿ. ಇದರ ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿಯನ್ನ ಜನತೆ ಎದುರಿಸುವಂತಾಗಿದೆ. ತ್ಯಾಜ್ಯಗಳು ದುರ್ವಾಸನೆ ಬೀರಿ ನಾರುತ್ತಿದ್ರೂ ಇದನ್ನ ಕೊಂಡೊಯ್ದು ಸಂಸ್ಕರಿಸಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಇರುವುದು ಅಧಿಕಾರಿಗಳಿಗೂ ಅದೇ ರೀತಿ ಜನಪ್ರತಿನಿಧಿಗಳಿಗೂ ತಲೆನೋವಾಗಿ ಪರಿಣಮಿಸಿದೆ. ರಾತ್ರಿ ಅಥವಾ ಮುಂಚಾನೆಯ ವೇಳೆಗಳಲ್ಲಿ ಬೈಕ್ ಹಾಗೂ ಕಾರುಗಳಲ್ಲಿ ತಂದು ಬಿಸಾಡುತ್ತಿರುವ ತ್ಯಾಜ್ಯಗಳನ್ನು ಆಹಾರವನ್ನ ಹುಡುಕಿಕೊಂಡು ಬರುತ್ತಿರುವ ನಾಯಿಗಳು ರಸ್ತೆ ಮಧ್ಯೆ, ಅದೇ ರೀತಿ ಜನರು ನಡೆದಾಡುವ ಸ್ಥಳದಲ್ಲಿ ಎಳೆದು ಹಾಕುತ್ತಿರುವುದು ತೀರಾ ಅಸಹ್ಯವಾಗಿ ಪರಿಣಮಿಸುತ್ತಿದೆ. ಹೊಸಂಗಡಿ, ಮಂಜೇಶ್ವರ, ರಾಗಂ ಜಂಕ್ಷನ್, ರೈಲ್ವೆ ಸ್ಟೇಷನ್ ರಸ್ತೆ, ಕುಂಜತ್ತೂರು, ತುಮಿನಾಡು ಮೊದಲಾದ ಸ್ಥಳಗಳಲ್ಲಿ ತ್ಯಾಜ್ಯಗಳು ಶೇಖರಣೆಯಾಗುತ್ತಿವೆ. ಹೊಸಂಗಡಿಯ ಅಲ್ಲಲ್ಲಿ ತ್ಯಾಜ್ಯಗಳು ಎಸೆದು ಪರಿಸರಗಳೆಲ್ಲ ತ್ಯಾಜ್ಯದ ದುರ್ಗಂಧ ಇಲ್ಲಿಗೆ ಆಗಮಿಸುತ್ತಿರುವ ಜನರನ್ನ ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುವ ಸ್ಥಿತಿಯು ತಂದೊಡ್ಡಿದೆ. ತ್ಯಾಜ್ಯವನ್ನ ಸಂಸ್ಕರಣೆ ಮಾಡಲು ಪ್ರತ್ಯೇಕವಾದ ಯೋಜನೆಗಳನ್ನ ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಯನ್ನ ಕಲ್ಪಿಸದೇ ಇರುವುದು ಮಂಜೇಶ್ವರದ ಪರಿಸರದಲ್ಲಿ ಇಷ್ಟೊಂದು ತ್ಯಾಜ್ಯಗಳು ಶೇಖರಣೆಯಾಗಲು ಪ್ರಮುಖ ಕಾರಣವೆಂದೇ ಹೇಳಬಹುದು. ಮಳೆಗಾಲಕ್ಕೆ ಅಲ್ಪ ಮೊದಲು ಪಂಚಾಯತ್ನವರ ವತಿಯಿಂದ ಬಹುತೇಕ ಸ್ಥಳಗಳಿಂದ ತ್ಯಾಜ್ಯವನ್ನ ನಿರ್ಮೂಲನೆಗೊಳಿಸಿದ್ರು ಇದೀಗ ಮತ್ತೆ ಅದೇ ರೀತಿ ತ್ಯಾಜ್ಯಗಳ ರಾಶಿಯಾಗಿದೆ. ಅಂಗಡಿ ಪದವು, ಉದ್ಯಾವರ ಸೇರಿದಂತೆ ಇತರ ಪ್ರದೇಶಗಳಲ್ಲೂ ತ್ಯಾಜ್ಯಗಳು ತುಂಬಿ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಮಂಜೇಶ್ವರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮುತುವರ್ಜಿಯಿಂದ ತ್ಯಾಜ್ಯ ಸಂಸ್ಕರಣೆಗೆ ಸ್ಥಳವನ್ನ ನಿಗದಿಪಡಿಸಲಾಗಿತ್ತು. ಆದರೆ ಬಳಿಕ ಊರವರ ವಿರೋಧದಿಂದ ಆ ಯೋಜನೆ ಕೂಡ ಹಾಗೆ ಬಾಕಿ ಉಳಿಯಿತು. ತ್ಯಾಜ್ಯಗಳು ಗಬ್ಬೆದ್ದು ನಾರುತ್ತಿರುವ ಜೊತೆಯಾಗಿ ಸೊಳ್ಳೆಗಳ ಕಾಟ ಕೂಡ ಅತಿಯಾಗಿದೆ. ಇತ್ತೀಚೆಗೆ ಮಚ್ಚಂಪಾಡಿಯಲ್ಲಿ ಹಂದಿ ಜ್ವರ ಕೂಡ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಊರವರು ರೋಗದ ಭಯದ ಕಾಲವನ್ನ ಕಳೆಯುತ್ತಿದ್ದಾರೆ. ರೆಹಮಾನ್ ಉದ್ಯಾವರ, B4 News 24/7 ಮಂಜೇಶ್ವರ.